ಹೆಣ್ಣು ಮಕ್ಕಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅತ್ಯಾಚಾರಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಪ್ರಧಾನಿ ಕಚೇರಿಗೆ ಪಾದಯಾತ್ರೆ ಆರಂಭಿಸಲಾಗಿದೆ. ಮಂಗಳೂರಿನ 7 ಜನ ಯುವಕರು ಈ ಪಾದಯಾತ್ರೆ ಆರಂಭಿಸಿದ್ದು ಮಂಗಳೂರಿನಿಂದ ದೆಹಲಿ ತನಕ ನಡೆಯಲಿದ್ದಾರೆ. ದೇಶದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹೆಣ್ಣು ಮಕ್ಕಳ ರಕ್ಷಣೆಗೆ ಆದ್ಯತೆ ನೀಡಲಾಗುತ್ತಿದೆ. ಆದರೆ ಅತ್ಯಾಚಾರಿಗಳಿಗೆ ಕಠಿಣ ಕಾನೂನು ಇಲ್ಲದ ಕಾರಣ ಅತ್ಯಾಚಾರ ಪ್ರಕರಣಗಳು ನಿಯಂತ್ರಣಕ್ಕೆ ಬಾರದಾಗಿವೆ. ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಂತೆ ಘನತೆ ಹಾಗೂ ಗೌರವದಿಂದ ಮತ್ತು ಧೈರ್ಯದಿಂದ ಬದುಕುವ ವಾತಾವರಣ ದೇಶದಲ್ಲಿ ನಿರ್ಮಾಣ ಮಾಡಬೇಕು ಎಂಬ ಆಗ್ರಹ ಇವರದ್ದಾಗಿದೆ. ಹೀಗಾಗಿ ಕಾಲ್ನಡಿಗೆಯಲ್ಲಿ ದೆಹಲಿಗೆ ತೆರಳಿ ಪ್ರಧಾನಿ ಅವರಿಗೆ ಈ ಬಗ್ಗೆ ಮನವಿ ಮಾಡುವ ಉದ್ದೇಶವನ್ನ ಈ ಯುವಕರು ಹೊಂದಿದ್ದಾರೆ. ಪ್ರವೀಣ್ ಮಂಗಳೂರು, ಮೂಸಾ ಶರೀಫ್ ನಾಯಕತ್ವದಲ್ಲಿ ನೌಫಲ್ ಅಬ್ಬಾಸ್, ಆರಿಫ್, ಶುಕೂರ್, ಬಾಲಕೃಷ್ಣ, ಹಂಸ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಈಗಾಗಲೇ ಧಾರವಾಡ ಮುಟ್ಟಿ ಧಾರವಾಡದಿಂದ 6 ಕಿಲೋಮೀಟರ್ ಬೆಲ್ಗಾಂ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವು 17ನೇ ತಾರೀಕಿನಂದು ಮಂಗಳೂರಿಂದ ಬೇಟಿ ಬಚಾವ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಯೋಜನೆಯಾಗಿತ್ತು, ಅವರ ಮನ್ ಕಿ ಬಾತ್ ಆಗಿತ್ತು, ಅದೇ ರೀತಿ ಒಂದು ಸಂಕಲ್ಪನೂ ಕೂಡ ಆಗಿತ್ತು. ಆ ಒಂದು ವಿಚಾರದಲ್ಲಿ ನಾವು ಅವರ ಒಂದು ಬೇಟಿ ಬಚಾವ್ ಅನ್ನೋ ಅದೊಂದು ಯೋಜನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕಾಗಿ ನಾವು ಅವರ ಕಚೇರಿಗೆ ಭೇಟಿ ಕೊಡುವಂತಹ ಒಂದು ಸಂದರ್ಭವಾಗಿದೆ. ಈ ಧಾರವಾಡದ ಈ ಹೈವೇಯಲ್ಲಿ ನಾವಿದ್ದೇವೆ. ಅದೇ ರೀತಿ ಒಂದು ನೋಟ್ಬಂದಿ ಅನ್ನೋ ಒಂದು ವಿಚಾರವನ್ನು ಈ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ತಂದಿದ್ದರು. ಅದನ್ನು ಇಡೀ ಜಗತ್ತೇ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದರು. ಅಂಥ ಒಂದು ನೋಟ್ಬಂದಿಯನ್ನು ಮಾಡಿದಂಥ ನಮ್ಮ ಪ್ರಧಾನಿಜಿಯವರಿಗೆ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಲೇಬೇಕಾಗಿದೆ. ಅಂಥ ಒಂದು ಕಾರ್ಯಕ್ರಮ ಮಾಡಿದವರಿಗೆ ಇದೊಂದು ನಮ್ಮ ಮಹಿಳೆಯರನ್ನು ಒಂದು ರಕ್ಷಣೆ ಮಾಡುವಂಥ ಒಂದು ಕೆಲಸದಲ್ಲಿ ಮುನ್ನುಗ್ಗಿ ಅವರು ಮಾಡುತ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಅವರ ಕಚೇರಿಗೆ ಭೇಟಿ ಕೊಟ್ಟು ನಮ್ಮ ಈ ಆಗ್ರಹವನ್ನು ನಾವು ಅವರಲ್ಲಿ ತಿಳಿಸಲಿಕ್ಕೆ ಈಗಾಗಲೇ ಹೊರಟು ಹೋಗ್ತಾ ಇದ್ದೇವೆ. ಈ ಬೇಟಿ ಬಚಾವೋ ಅನ್ನೋ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮಗೆ ಭಾರತೀಯ ನಾಗರಿಕರಾದ ಎಲ್ಲರೂ ಮಹಿಳೆಯರು ಮತ್ತು ಎಲ್ಲ ನಾಗರಿಕರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೂ ಕೂಡ ನಿಲ್ಲಬೇಕಂತೇಳಿ ನಮ್ಮೆಲ್ಲರಲ್ಲೂ ನಾವು ವಿನಂತಿಯನ್ನು ಮಾಡುತ್ತಿದ್ದೇವೆ.